ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಡಿಯೋ ಗೊತ್ತಾ, ನೀವೆಲ್ಲರೂ ನನಗೆ ನೆನಪು ಮಾಡಿದ್ರಿ ಪಾರ್ಟ್ 2 ಹಾಕ್ತೀರಾ ಅಂತ ಹೇಳಿ, ಹಾಕೇ ಇಲ್ಲ ಅಂತ. ಎಸ್, ಪಾರ್ಟ್ 1 ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಬುದಾಬಿಯ ಒಂದು ನ್ಯಾಷನಲ್ ಎಕ್ವೇರಿಯಂ ಬಗ್ಗೆ. ಇವತ್ತು ಪಾರ್ಟ್ 2 ಅಲ್ಲಿ ಮತ್ತಷ್ಟು ಎಕ್ಸೈಟಿಂಗ್ ವಿಚಾರಗಳನ್ನ ತಿಳಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಗೊತ್ತಾ, ಇಲ್ಲಿ ವಾಟರ್ ಕ್ವಾಲಿಟಿ ಲ್ಯಾಬ್ ಅಂತ ಇದೆ. ಅಂದರೆ ಪ್ರತಿಯೊಂದು ಸ್ಪೀಶೀಸ್ನ ಇಟ್ಟಿರ್ತಾರಲ್ಲ ಮೀನುಗಳನ್ನ, ಅದರ ವಾಟರ್ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಲ್ಯಾಬ್ನ ಇಟ್ಟಿದ್ದಾರೆ. ಈ ತರ ಕಾಣಿಸ್ತಾ ಇದೆಯಾ? ನಮ್ಮ ಬಟ್ಟೆ ನೋಡಿ ನಮಗೆ ಕೊಟ್ಟಿರೋದು. ನನ್ನ ಸೈಜ್ ಇರಲಿಲ್ಲ, ನನಗೆ ಬೆಲ್ಟ್ ಎಲ್ಲ ಹಾಕಿದ್ದಾರೆ, ಆದ್ರೂ ಲೂಸ್ ಇದೆ. ಸೊ ಬಟ್ಟೆ ಕೊಟ್ಟಿದ್ದಾರೆ ಓಷನ್ ಎನ್ಕೌಂಟರ್ಗೆ. ಫುಲ್ಲಾಗಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಬಟ್ಟೆ ಓಷನ್ ಎನ್ಕೌಂಟರ್. ಏನೇನಿರುತ್ತೆ ನೋಡಬೇಕು, ಯಾವ್ಯಾವ ಪ್ರಾಣಿ ಇರುತ್ತೆ, ಏನೇನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಭಯ ಇದೆ. ಈ ಸೇಫ್ಟಿ ಬಟ್ಟೆ ಹೇಗಿದೆ ಅಂದರೆ, ಎಷ್ಟು ಒಳಗಡೆ ಹೋದ್ರೂ ನಾವು ಒದ್ದೆ ಆಗುವಂಥ ಚಾನ್ಸೇ ಇಲ್ಲ. ಈ ಜಾಗಕ್ಕೆ ಯಾರು ಯೋಚನೆ ಮಾಡಿದ್ದು ಇಲ್ಲಿ ಹೋಗೋಣ ಅಂತ? ಮೇಡಮ್ ಅವ್ರದ್ದು ಐಡಿಯಾ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್, ಸಗದಾಗಿರೋ ಪ್ಲೇಸ್ ಅಲ್ಲ. ಸ್ಪೆಷಲಿ ನೀವು ಅಬುದಾಬಿಲಿದ್ದು ನಿಮ್ಮ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಎಲ್ಲ ಇದ್ರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ತುಂಬ ಸೇಫ್ಟಿ ಆಗಿರುವಂಥ ಪ್ಲೇಸ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓವರ್ ಆಲ್ ಟಿಕೆಟ್ ಪ್ರೈಸ್ ಎಷ್ಟು ದೀಪು? ಓವರ್ ಆಲ್ ಒಬ್ಬರಿಗೆ ಎಂಟ್ರಿ ಟಿಕೆಟ್ 200, ಆಮೇಲೆ 75 400 ದಿರಮ್ ಆಗುತ್ತೆ. ಹೆಚ್ಚು ಕಮ್ಮಿ 8,000 9,000 ಆಗುತ್ತೆ ಒಬ್ಬರಿಗೆ ಟೋಟಲ್. ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ಗೆ ಬಂದ ಮೇಲೆ ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಒಳ್ಳೆಯದು. ಬಿಕಾಸ್ ಅಷ್ಟು ವಿಭಿನ್ನ ರೀತಿಯಲ್ಲಿದೆ ಇದು. ನಾವು ಯಾವತ್ತೂ ಈ ಥರದ್ದು ಒಂದು ಜಾಗಕ್ಕೆ ಬಂದೇ ಇರಲಿಲ್ಲ. ಸೊ ಇಟ್ಸ್ ಅಮೇಝಿಂಗ್. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಂ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್. ಇವಾಗ ಗ್ಲೌಸ್ ಹಾಕ್ತಾ ಇದ್ದಾರೆ. ಯಾಕೆ ಅಂದರೆ ನಾವು ಮೀನುಗಳಿಗೆ ಆಹಾರ ಕೊಡಬೇಕು, ನೀರು ಒಳಗಡೆ ಕೈನ ಹಾಕಬೇಕು. ಅಕಸ್ಮಾತ್ ಅದು ಕಚ್ಚಿದ್ರೆ ಅಲ್ಲಿ ಟರ್ಟಲ್ಸ್ ಬೇರೆ ಇರುತ್ತೆ. ಸೊ ಯಾರಿಗೂ ಏನೂ ಆಗಬಾರ್ದು ಅಂತ ಈ ಥರದ ಎಕ್ಸ್ಟ್ರಾ ಪ್ರಿಕಾಷನ್ಸ್ನ ತಗೊಂಡಿದ್ರು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಇಲ್ಲಿ ನಾವು ಹೋಗ್ತಾ ಇರೋದು ಆ ಒಂದು ಸ್ಪೇಸ್ಗೆ. ಈ ಕಡೆ ನೋಡಿದ್ರೆ ಇಲ್ಲಿ ದೋಣಿ ಇದೆ, ಅದರಲ್ಲೂ ಕರ್ಕೊಂಡು ಹೋಗ್ತಾರೆ. ಬಟ್ ಅದಕ್ಕೂ ಮುಂಚೆ ನನ್ನ ಇನ್ನೊಂದು ಕಡೆ ಏನಿದೆ ಗೊತ್ತಾ, ಇಲ್ಲಿರೋದು ಡೈವಿಂಗ್ ಮಾಡೋ ಸ್ಪೇಸ್. ಆಬ್ವಿಯಸ್ಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವೀಗ ಮೀನುಗಳಿಗೆ ಆಹಾರನ ಕೊಡಬೇಕು. ನಮಗೆ ಒಳ್ಳೆ ಬ್ಯಾಲೆನ್ಸ್ ಇರಬೇಕು, ನೀರಲ್ಲಿ ಸ್ಲಿಪ್ ಆಗಿ ಬೀಳಬಾರ್ದು ಅನ್ನೋದಕ್ಕೆ ಈ ಥರದ ಎಕ್ವಿಪ್ಮೆಂಟ್ನ ಕಟ್ಟಿರ್ತಾರೆ. ಅದು ಒಂದು ಸ್ಟ್ಯಾಂಡ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಜಾಸ್ತಿ ಮೀನು ಬರ್ತಾ ಇದೆ ನೋಡಿ, ಇಳಿದ ತಕ್ಷಣ ಇಷ್ಟೊಂದು ಮೀನು ಬರ್ತಾ ಇದೆ, ವಿಚ್ ಇಸ್ ಡೆಫಿನೆಟ್ಲಿ ಸ್ಕೇರಿ. ಫಸ್ಟ್ ಟೈಮ್ ಹೋದಾಗ ಅದು ಯಾವ ಮೀನು ಅಂತ ಹೇಳ, ಸ್ಟಿಂಗ್ರೇಸ್ ಅಂದರೆ ಉದ್ದ ಬಾಲ ಇರುತ್ತೆ. ಇದು ಬಾಲದಲ್ಲಿ ಏನಾದರೂ ಅಟ್ಯಾಕ್ ಮಾಡಿದ್ರೆ ತುಂಬ ಡೇಂಜರಸ್ಸು. ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಆ ಬಾಲದಲ್ಲಿ ಇರುವಂತಹ ವಿಷ ಅಂಶನ ತೆಗೆದಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಇರೋರಿಗೆ ಅದು ಸೇಫ್ಟಿನೇ. ಈ ಮೀನುಗಳಿಗೆ ಅಭ್ಯಾಸ ಆಗಿರುತ್ತೆ, ಟೂರಿಸ್ಟ್ಗಳು ಬರ್ತಾರೆ, ನಮಗೆ ಇವಾಗ ಫುಡ್ ಹಾಕ್ತಾರೆ ಅಂತ. ಸೊ ನಾವು ಇಳಿದ ತಕ್ಷಣ ನಮ್ಮ ಹತ್ರ ಬರ್ತವೆ, ಕಾಲು ಹತ್ರ ಸಿಕ್ಕಾಬಡೆ ಮೀನು, ಅದರ ವಿಂಗ್ಸ್ ಎಲ್ಲ ತಾಕ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬಟ್ ಆಫ್ಟರ್ ಅ ಪಾಯಿಂಟ್ ಅಡ್ಜಸ್ಟ್ ಆಗ್ತೀವಿ. ಮೀನಿಗೆ ಆಹಾರ ಅವುಗಳ ಬಾಯಿಗೆ ನಾವು ಕೊಡ್ತೀವಿ. ಸೊ ನೀರು ಒಳಗಡೆ ಕೈ ಹಾಕಬೇಕಾಗತ್ತೆ. ನಮಗೆ ಕೊಟ್ಟಿರೋದು ಇದು ಶಾಕ್ ಇದೆಯಲ್ಲ, ಅದರ ಟೀತ್ ಅಂತೆ. ಶಾಕ್ ಹಲ್ ನೋಡಿ ಹೆಂಗಿದೆಯಂತ. ಶಾರ್ಪ್ ಐತೆ, ಶಾರ್ಕ್, ಬೇಬಿ ಶಾರ್ಕ್. ಇದು ಇವಾಗ ನೆಕ್ಸ್ಟ್ ಆಕ್ಟಿವಿಟಿಗೆ ನಾವು ಸೇಫ್ಟಿ ಜಾಕೆಟ್ನ ಹಾಕೋತಾ ಇದ್ದೀವಿ. ಆ ಫಸ್ಟ್ ಫಿಶ್ ಫೀಡಿಂಗ್ ಮಾಡಿದ್ವಲ್ಲ, ಅದು ಆ್ಯಕ್ಚುಲಿ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ಮುಂದೆ ಬರುವ ಎಕ್ಸ್ಪೀರಿಯನ್ಸಸ್ ಅದು ನಾರ್ಮಲ್ ಅಂತಲೇ ಹೇಳ್ಬೋದು. ಇದೀಗ ಈ ಒಂದು ಎಲೆಕ್ಟ್ರಿಕ್ ಬೋಟಲ್ಲಿ ನಾವು ಕೂಡ ಟ್ರಾವೆಲ್ ಮಾಡ್ತೀವಿ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಬನ್ನಿ ತಿಳಿಸ್ತೀನಿ. ಇಲ್ಲಿ ಎಲ್ಲ ಕಡೆ ಸ್ವಲ್ಪ ಜನನ ಮಾತ್ರ ಅಕಾಮಿಡೇಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ವೀಕೆಂಡ್ಸ್ ಬಂದರೆ ಪ್ರೀ ಬುಕ್ ಮಾಡಿದ್ರೆ ಒಳ್ಳೆಯದು. ಸೊ ಈ ದೋಣಿ ಹೇಗೆ ಅಂದರೆ, ಮಧ್ಯದಲ್ಲಿ ಈ ಥರ ಗ್ಲಾಸ್ ಇರುತ್ತೆ. ಸೊ ಹಾಗೆ ಒಂದು ರೌಂಡ್ ಹೋಗ್ತಾ ಇದ್ದಂಗೆ ನಮಗೆ ಡಿಫ್ರೆಂಟ್ ವೆರೈಟೀಸ್ ಫಿಶರ್ಸ್, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಶಾರ್ಟ್ ರೈಡ್. ಹೇಗಿದೆ ನಮ್ಮ ದೋಣಿ ರೈಡ್? ಹಾಗೆಯೇ ಸುತ್ತಮುತ್ತ ಈ ಥರದೊಂದು ಆರ್ಟಿಫಿಷಿಯಲ್ ಸೆಟಪ್ನ ಮಾಡಿದ್ದಾರೆ. ನಮಗೆ ಇದರ ಗಮನ ಇರಲ್ಲ ಅಲ್ವಾ. ಸೊ ದೋಣಿನಲ್ಲಿ ಹೋಗ್ತಾ ಸಡನ್ನಾಗಿ ನೋಡಿದಾಗ ಏನಪ್ಪ ಇದು ಅಂತ ಅನಿಸುತ್ತೆ. ಇವಾಗ ತೋರಿಸ್ತೀನಿ ನಿಮಗೆ UAEನ ನ್ಯಾಷನಲ್ ಬರ್ಡ್. ಇದನ್ನು ಫ್ಯಾಲ್ಕನ್ ಅಂತ ಕರೀತಾರೆ. ಭಯಾನಕವಾಗಿದೆ. ಒಂದು 10 ನಿಮಿಷ ಅನಿಸುತ್ತೆ, ಅಷ್ಟರಲ್ಲಿ ಒಂದು ಪುಟ್ಟ ಟ್ರಿಪ್ ಮುಗ್ದೇ ಹೋಗುತ್ತೆ. ಇದಾದಮೇಲೆ ಫೈನಲ್ ಆಕ್ಟಿವಿಟೀಸ್ ಕಮ್, ಲೆಟ್ಸ್ ಗೋ.
ಇವಾಗ ನಾವು ನೆಕ್ಸ್ಟ್ ಆಕ್ಟಿವಿಟಿ ಏನು ಮಾಡ್ತಾ ಇದ್ದೀವಿ, ಇದು ನನ್ನ ಫೇವ್ರೆಟ್ ಆಕ್ಟಿವಿಟಿ. ಇಲ್ಲಿ ಫಿಶ್ ಫೀಡಿಂಗ್ ಮಾಡ್ತೀವಿ, ಟರ್ಟಲ್ಸ್ ಕೂಡ ಇರುತ್ತೆ. ಒಂಥರ ರಿಯಲ್ ಲೊಕೇಶನಲ್ಲಿ ಬಂದು ಫಿಶ್ ಫೀಡಿಂಗ್ ಮಾಡುವಂಥ ಅನುಭವ ಆಗುತ್ತೆ. ಆಲ್ಸೋ ಇಲ್ಲಿರೋದು ಸ್ಟಿಂಗ್ರೇಸೇ, ಆದರೆ ಈ ಸ್ಟಿಂಗ್ರೇಸ್ ಜಾತಿನಲ್ಲಿ ಬೇರೆ ರೀತಿ ಇರುತ್ತೆ. ಇದು ತುಂಬಾ ಸೈಲೆಂಟ್ ಪಾಪ ಸ್ಟಿಂಗ್ರೇಸ್ ಅಂತಲೇ ಹೇಳ್ಬೋದು. ಆದರೆ ಇವುಗಳ ಬಾಡಿ ಟೆಕ್ಸ್ಚರ್ ತುಂಬಾ ರಫ್ ಆಗಿತ್ತು. ಬಟ್ ಆವಾಗ ನಾವು ಫೀಡಿಂಗ್ ಮಾಡ್ತಾ ಇದ್ವಲ್ಲ ಸ್ಟಿಂಗ್ರೇಸ್, ಅವುಗಳು ಸಿಕ್ಕಾಪಡೆ ಆಕ್ಟಿವ್ ಆಗಿ ನಮ್ಮ ಸುತ್ತಮುತ್ತನೇ ಓಡಾಡ್ತಾ ಇದ್ರೆ ಈ ಮೀನುಗಳು ಸಿಕ್ಕಾಪಡೆ ಪಾಪ. ರಫ್ಪಿದೆ ಮೈ ಮೀನ್ದು ಅಲ್ಲ. ಟರ್ಟಲ್, ಕ್ಯಾನ್ ಯು ಸೀ ದ ಟರ್ಟಲ್? ಟರ್ಟಲ್ ಅವ್ರು ಹೇಳ್ತಾ ಇದ್ದಾರೆ ಟರ್ಟಲ್ಸ್ಗೆ ಊಟ ಕೊಡಬೇಡಿ, ಅದು ಕಚ್ಚುತ್ತೆ ಅಂತೆ. ಬಟ್ ಈ ಸ್ಟಿಂಗ್ರೇಸ್ಗೆ ಕೊಡಬೇಕು. ಇಲ್ಲಿ ನೋಡಿ ಟರ್ಟಲ್. ಟರ್ಟಲ್ ಟರ್ಟಲ್ ಯು ವಾಂಟ್ ಟು ಬೈಟ್ ಮೀ? ನೋ, ಗೋ ಅವೇ. ಡೋಂಟ್ ಬೈಟ್ ಮೀ. ಗೋ ಅವೇ. Hey, hey. ಇವಾಗ ಇಲ್ಲಿ ನಾನು ಮತ್ತೆ ದೀಪು ಮಾತ್ರ ಇದ್ದೀವಿ, ಬಿಕಾಸ್ ಇಲ್ಲಿ ಕಮ್ಮಿ ಜನನ ಅಕಾಮಿಡೇಟ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ. ಹಾಗೆಯೇ ನಮ್ಮ ಜೊತೆನೇ ಒಬ್ರು ಸೂಪರ್ವೈಸರ್ ಕೂಡ ಇರ್ತಾರೆ. ನಾನು ಟರ್ಟಲ್ಗೆ ಫುಡ್ನ ಕೊಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಟರ್ಟಲ್ ಜೊತೆ ಕೇರ್ಫುಲ್ ಆಗಿರಿ, ಅದು ಕಚ್ಚುತ್ತೆ, ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದೇ ಆರ್ ವೆರಿ ಗ್ರೀಡಿ ಅಂತೆ ಊಟಕ್ಕೆ, ಸೊ ಎಷ್ಟು ಕೊಟ್ಟರು ಸಾಲಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಸ್ಟಿಂಗ್ರೇಸ್ ಅಲ್ವಾ, ಸೋ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. Baby turtle. Hello. Baby shark do 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 do. Baby shark do 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 do. Baby shark do 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 do. Baby shark. ಎರಡು ಫಿಶ್ ಫೀಡಿಂಗ್ ಡಿಫ್ರೆನ್ಸ್ ಏನು ಅಂತ ಯೋಚನೆ ಮಾಡೋರಿಗೆ, ಅದು ಓಷನಲ್ಲಿ ಇರುವಂಥ ಮೀನು, ಇದು ಜಂಗಲ್ ವಾಟರ್ಸಲ್ಲಿ ಇರುವಂಥ ಮೀನು. ಇಲ್ಲಿ ಹಲವಾರು ಆಕ್ಟಿವಿಟೀಸ್ ಇದೆ. ಆರ್ಟಿಕ್ ಅಂತ ಇದೆ, ಅಂದರೆ ಅಲ್ಲಿ ಈ ಚಳಿ ಏರಿಯಾದಲ್ಲಿ ಪುಟಾಣಿ ಬರ್ಡ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಫೀಡ್ ಮಾಡೋದು. ಬಟ್ ಅದಕ್ಕೆ ನಮ್ಗೆ ಇವತ್ತು ಟೈಮ್ ಸ್ಲಾಟ್ ಸಿಕ್ಕಿಲ್ಲ. ಇಲ್ಲಿ ಎಲ್ಲ ಆಕ್ಟಿವಿಟೀಸ್ಗೆ ಮಿನಿಮಮ್ ಜನ 4-5 ಅಷ್ಟೇ ತಗೋತಾರೆ, ಬಿಕಾಸ್ ಜಾಗ ಚಿಕ್ಕದಾಗುತ್ತೆ ಆ್ಯಂಡ್ ಕಂಫರ್ಟೇಬಲ್ ಆಗಿರಬೇಕು, ಎಲ್ಲರ ಸೇಫ್ಟಿ ಮುಖ್ಯ ಅಂತ. ನಮ್ದು ಇವಾಗ ಆಕ್ಟಿವಿಟಿ ಬಂದಿರೋದು ಬಿಹೈಂಡ್ ದ ಸೀನ್ಸ್, ಅಂದರೆ ಕೆಲವೊಂದು ಸ್ಪೀಶೀಸ್ ಬಗ್ಗೆ ಮಾಹಿತಿ ಎಲ್ಲ ಹೇಳ್ಕೊಡ್ತಾರೆ. ಅದು ಇವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅದು ಬಿಟ್ಟರೆ ಲಾಸ್ಟ್ ಒನ್ ಏನದು ಗ್ಲಾಸ್ ಬ್ರಿಡ್ಜ್ ಅಂತೆ, ಅದು ಸ್ವಲ್ಪ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಸೊ ಅದೆರಡು ಮಾಡಬೇಕು. ಬ್ಯೂಟಿಫುಲ್ ಆಗಿರುವಂಥ ಟೈಮ್, ವಾತಾವರಣ ಸಖತ್ತಾಗಿದೆ. ಕರಿತಾ ಇದ್ದಾನೆ, ಹೋಗಬೇಕು ಅಂತ ಟೈಮ್ ಆಗಿದೆ. Come, we'll go. Then you walk through November 2018. We signed the partnership with the Environmental Agency Abu Dhabi for rescuing stranded and injured animals. July 2020. ಹಿಯರ್ ಕಮ್ಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಬಿಹೈಂಡ್ ದ ಸೀನ್ಸ್. ಅಂದರೆ ಈ ಒಂದು ಎಕ್ವೇರಿಯಂನ ಸೆಟಪ್ ಮಾಡಿರೋದು ಹೇಗೆ, ಎಷ್ಟನೇ ಇಸ್ವಿನಲ್ಲಿ ಶುರು ಮಾಡಿದ್ರು, ಈ ಪ್ರಾಣಿನ ಯಾವ ರೀತಿ ಇವರು ಅಡಾಪ್ಟ್ ಮಾಡ್ತಾರೆ, ಎಲ್ಲಿಂದೆಲ್ಲ ತಗೊಂಡು ಬರ್ತಾರೆ, ಅದನ್ನು ಯಾವ ರೀತಿ ನೋಡ್ಕೋತಾರೆ, ಎಲ್ಲ ಡೀಟೇಲ್ಸ್ ಇದೆ. ಇವಾಗ ನಾವು ಎಂಟ್ರಿ ಆಗಿರುವಂಥ ಜಾಗ ತುಂಬಾ ವಾಸನೆ ಹೊಡಿತಾ ಇತ್ತು. ಇದು ಪ್ರಾಣಿಗಳನ್ನ ನೋಡ್ಕೊಳ್ಳುವಂಥ ಕ್ಲಿನಿಕ್. Asian water monitor lizard. ಮೈ ಗಾಡ್, The second heaviest lizard after dragon komodo. ಲೈಫಲ್ಲಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಲಿಸರ್ಡ್ ಅಂದರೆ ಹಲ್ಲಿನ ನೋಡ್ತಾ ಇರೋದು. ಅಪ್ಪ, ನೀವಂತೂ ನೋಡಿದ್ದೀರಾ ಮುಂಚೆ? ತಿಳಿಸಿ ನನಗೆ. ಹಾಗೆಯೇ ಈ ಎಲ್ಲ ಟಾಟೈಸ್ ನೋಡ್ತಾ ಇದ್ದೀರಲ್ಲ, ಪಾಪ ಇದಕ್ಕೆಲ್ಲ ಹುಷಾರಿಲ್ಲ. ಸೊ ಇಲ್ಲಿ ಇವರು ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಅಂದರೆ ಈ ಟಾಟೈಸ್ಗಳಿಗೆ ಇವಾಗ ಆ್ಯಂಟಿಬಯೋಟಿಕ್ಸ್ನ ಕೊಡ್ತಾ ಇದ್ದಾರೆ. ರಿಕವರ್ ಆದಮೇಲೆ ಅದ್ರ ಜಾಗಕ್ಕೆ ಅದನ್ನು ತಗೊಂಡೋಗ್ಬಿಟ್ಟು ಬಿಡ್ತಾರೆ. ಆಲ್ಸೋ ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅವುಗಳಿಗೆ ಅವುಗಳಾದಂಥ ಒಂದು ಮೆನುನ ಸೆಟಪ್ ಮಾಡಿದ್ದಾರೆ, ಪ್ರತಿನಿತ್ಯ ಏನು ಕೊಡಬೇಕು ಅನ್ನೋದು. ಇದನ್ನು ನೋಡಿ ಅನ್ನಿಸ್ತು ಎಂಥ ಒಂದು ಫಸ್ಟ್ ಕ್ಲಾಸ್ ಅರೇಂಜ್ಮೆಂಟ್ ಅಂತ. ಅವುಗಳನ್ನ ತಂದು ಸಾಕೋದು, ಅಷ್ಟು ಚೆನ್ನಾಗಿ ನೋಡೋದು ಅಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಈಸಿ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಬರೋ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡಲೇಬೇಡಿ. ಫೈನಲಿ ಎಲ್ಲ ಮುಗಿಸಿದ್ದಾಯಿತು. ಹೇಗೆ ಅನ್ನಿಸ್ತು ಬೇಬಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಕರ್ಕೊಂಡು ಬಂದರೆ. ಇದೀಗ ಬ್ಯಾಕ್ ಟು ಅವರ್ ಹೋಟೆಲ್. ಬನ್ನಿ ಚಿನ್ನಿ, ಈ ಕಡೆ ಬಿಸಿಲಿದೆ. ನಾನು ಮಿಸ್ ಮಾಡಿರುವಂತಹದ್ದು ನ್ಯಾಷನಲ್ ಇಕ್ವೇರಿಯಂ ಇನ್ ಅಬುದಾಬಿಯ ಪಾರ್ಟ್ 2 ಭಾಗವನ್ನು ಇವತ್ತು ಹಾಕಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಬೇಕು. ಲಾಟ್ಸ್ ಆಫ್ ಲವ್. ಬಾಯ್.